ಉಪಚುನಾವಣೆ ಸೋಲು ಮೋದಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ. ಹಾಗಾಗಿ ರೈತ ವಿರೋಧಿ ಕೃಷಿ ಮಸೂದೆಗಳನ್ನು ವಾಪಸ್ ಪಡೆಯಲು ಸಾಧ್ಯವಾಗಿದೆ ಎಂದು ಮಾಜಿ ಸಚಿವ ರಮನಾಥ್ ರೈ ಅವರು ಹೇಳಿದ್ದಾರೆ. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿ ಎದುರು ಕೃಷಿ ಮಸೂದೆ ವಾಪಸ್ ಪಡೆದ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಸ್ವಾಗತಿಸಿ ವಿಜಯೋತ್ಸವ ಆಚರಿಸಿ ಮಾತನಾಡಿದರು. ರೈತರ ನಿರಂತರ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಸೋಲಿನಿಂದ ಮೋದಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇಂಧನ ಬೆಲೆ ಇಳಿಕೆಗೆ ಉಪಚುನಾವಣೆ ಸೋಲು ಕಾರಣವಾಗಿದೆ. ರೈತ ವಿರೋಧಿ ಕಾನೂನನ್ನು ಹಿಂಪಡೆಯಲು ಸೋಲೇ ಕಾರಣ. ಮೋದಿ ಸರ್ಕಾರದ ದುರಾಡಳಿತ ದೇಶದ ಜನತೆಗೆ ಅರ್ಥವಾಗಿದೆ ಎಂದರು. ರೈತರ ಹೋರಾಟಕ್ಕೆ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ರೈತರ ಹೋರಾಟಕ್ಕೆ ರೈತರು ಏನು ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ಕೃಷಿ ಕಾಯ್ದೆ, ರೈತ ವಿರೋಧಿ ಕೃಷಿ ಕಾಯ್ದೆ ಅಂತ ಹೇಳಿ ಹೋರಾಟವನ್ನು ನಡೆಸಿ 9 ತಿಂಗಳು ಕಾಲ 1 ವರ್ಷ ಹತ್ರ ಹೋರಾಟವನ್ನು ಮಾಡಿದ್ದಾರೆ. ಸರ್ಕಾರ ಹೋರಾಟಕ್ಕೆ ಯಾವುದೇ ರೀತಿಯ ಸ್ಪಂದನವನ್ನು ಕೊಡದೇ ಇರತಕ್ಕಂಥ ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಯುಟಿ ಖಾದರ್ ಅವರು ಕೇಂದ್ರ ಸರ್ಕಾರದಿಂದ ರೈತ ತಿದ್ದುಪಡಿ ಕಾಯ್ದೆ ಹಿಂಪಡೆದ ವಿಚಾರವಾಗಿ ರಾಹುಲ್ ಗಾಂಧಿ ಈ ಕಾಯ್ದೆಯನ್ನ ಮೊದಲೇ ವಿರೋಧಿಸಿದ್ರು. ಆವಾಗಲೇ ಕಾನೂನನ್ನು ಸರ್ಕಾರ ಹಿಂಪಡೆಯುತ್ತದೆ ಅಂತ ಹೇಳಿದರು. ಈಗ ರಾಹುಲ್ ಗಾಂಧಿ ಹೇಳಿದ ರೀತಿಯೇ ಆಗಿದೆ. ಸರ್ಕಾರ ರೈತ ಹೋರಾಟಕ್ಕೆ ಮಣಿದು ಕಾಯ್ದೆ ಹಿಂಪಡೆದಿದೆ ಎಂದು ಯುಟಿ ಖಾದರ್ ಹೇಳಿದರು. ವಿರೋಧಿ ಮತ್ತು ಈ ದೇಶಕ್ಕೆ ಮಾರಕವಾಗಿದ್ದಂತಹ 3 ಕಾನೂನುಗಳನ್ನು ಯಾರು ಹೊತ್ತು ಆರ್ಡಿನೆನ್ಸ್ ಮುಖಾಂತರ ಜಾರಿಗೆ ತಂದರ ಇದನ್ನು ಇವತ್ತು ಹಿಂದೆ ಪಡೆದುಕೊಂಡಿದ್ದಾರೆ. ಆ 3 ಕಾನೂನನ್ನು ಬದಲಾವಣೆ ತಿದ್ದುಪಡಿ ಮಾಡಿದಂಥ ರೈತರ ಕಾನೂನು ತಿದ್ದುಪಡಿ ಮಾಡಿದ ಕಾನೂನು ಹಿಂದಕ್ಕೆ ಪಡೆದು ಇಂದಿನ ರೈತರ ಕಾನೂನಿಗೆ ಯಥಾಸ್ಥಿತಿಯಾಗಿ ಇವತ್ತು ತಂದು ನಿಲ್ಲಿಸಿದ್ದಾರೆ. ಹಿಂದೆ ಕಾನೂನನ್ನು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಕಾಂಗ್ರೆಸ್ ಸರ್ಕಾರ ಮಾಡಿದ ಕಾನೂನನ್ನು ಬಿಜೆಪಿ ಸರ್ಕಾರ